ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ನಡೆದ ಆಟೋ ರಿಕ್ಷಾ ಚಾಲಕರಿಗೆ, ಡ್ರೈವರ್ಗಳಿಗೆ, ಕಾರ್ಮಿಕ ವರ್ಗದವರಿಗೆ, ಹೋಮ್ ಗಾರ್ಡ್ ಸಿಬ್ಬಂದಿಗಳಿಗೆ ಸುಮಾರು 100 ಅರ್ಹ ಕುಟುಂಬದವರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಇನ್ನು ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ಅವರು ಆಹಾರದ ಕಿಟ್ ಅನ್ನು ವಿತರಿಸಿ ಮಾತನಾಡಿದರು. ಸುಮಾರು 1,000 ಮೌಲ್ಯದ ಆಹಾರ ಕಿಟ್ನಲ್ಲಿ ಅಕ್ಕಿ, ಎಣ್ಣೆ, ಬೇಳೆಕಾಳು ಮುಂತಾದ ಅಗತ್ಯ ಪಡಿತರವನ್ನು ನೀಡಲಾಗಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಬಡ ವರ್ಗದವರಿಗೆ ಆದಷ್ಟು ಸಹಾಯ ಮಾಡುವ ಮೌಲ್ಯಯುತ ಮಾನವೀಯತೆ ಬೆಳೆಸಿಕೊಳ್ಳೋಣ ಎಂದು ಹೇಳಿದರು. ಇವತ್ತು ಮುಖ್ಯವಾಗಿ ಈ ಭಾಗದಲ್ಲಿ ಅವರು ಎಕ್ಸ್ಟೆನ್ಸಿವ್ ಪೆಟ್ರೋಲಿಂಗ್ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಕೆಲವರು ಸ್ವಲ್ಪ ಕಷ್ಟದಲ್ಲಿರುವಂಥದ್ದು ಗಮನಕ್ಕೆ ಬಂದಿದೆ. ಮತ್ತು ಈ ಹಿಂದೆ ಒಂದೆರಡು ಸ್ಥಳಗಳಲ್ಲಿ ಇದೇ ರೀತಿ ಅವ್ರ ಕೈಲಾದ ಸಹಾಯ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ಭಾಗದ ಆಟೋ ಡ್ರೈವರ್ಸು, ಟೈಲರ್ಸು, ಬಾರ್ಬರ್ಸು, ಕ್ಯಾಂಟೀನ್ ವರ್ಕರ್ಸು, ಹೋಮ್ ಗಾರ್ಡ್ಸು, ಆಮೇಲೆ ಕ್ರಿಮೋಟೋರಿಯಂ ಫ್ಯಾಮಿಲಿಯವರು, ಡ್ರೈವರ್ಸು, ಈ ರೀತಿಯಾಗಿ ಸುಮಾರು ಒಟ್ಟು 100 ಕುಟುಂಬಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಅವಶ್ಯಕತೆ ಇರುವಂಥದ್ದನ್ನು ಫಸ್ಟ್ನಲ್ಲಿ ಖಾತ್ರಿ ಮಾಡಿಕೊಂಡು ಅವರಿಗೆ ಫುಡ್ ಕಿಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಫುಡ್ ಕಿಟ್ನ ವ್ಯಾಲ್ಯೂ ಸುಮಾರು 1,200 ರೂಪಾಯಿ ಅಷ್ಟು ಇದೆ. ಇದರಲ್ಲಿ 5 kg ಅಕ್ಕಿ, 1 ಲೀಟ್ರು ಆಯಿಲು, ವೀಟ್ ಪೌಡ್ರು, ಟೀ ಪೌಡರು, ದಾಲ್, ಚಿಲ್ಲಿ, ಸಾಲ್ಟು, ಮಸಾಲ ಪೌಡರು, ಆನಿಯನ್, ಪೊಟ್ಯಾಟೊ, ಕೋಕೋನಟ್ ಸೋಪ್, ಶುಗರ್, ಅವಲಕ್ಕಿ, ಪಾರ್ಲೆ ಬಿಸ್ಕೆಟ್ಸ್, ಹೀಗೆ ಒಟ್ಟು 16 ಐಟಮ್ಗಳನ್ನು ಸೇರಿಸ್ಬಿಟ್ಟು ಒಂದು ಫುಡ್ ಕಿಟ್ಟನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಣಂಬೂರು ಪೊಲೀಸ್ ಠಾಣಾ ಎಸಿಪಿ ಮಹೇಶ್ ಕುಮಾರ್, ಪಣಂಬೂರು ಹಾಗೂ ಸುರತ್ಕಲ್ ಪೊಲೀಸ್ ಠಾಣಾಧಿಕಾರಿಗಳು ಉಪಸ್ಥಿತರಿದ್ದರು.